ಡಾಕ್ಟರ್, ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ತರಹದ ರೋಗಗಳು ಬರಬಹುದು, ಕಾರಣಗಳು ಮತ್ತು ಪರಿಹಾರ ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದು ಡಾಕ್ಟರ್ ಮಾಹಿತಿಗಾಗಿ? ಮೂಳೆಗಳಿಗೆ ಬರೋ ರೋಗಗಳು ಬಹಳ ನಾವು ವಿವರವಾಗಿ ಹೇಳಲಿಕ್ಕೆ ಹೋದರೆ ಒಂದು 7-8 ಹೆಡ್ಡಿಂಗ್ಸಲ್ಲಿ ಹೇಳ್ಬೋದು. ಒಂದು ಕಂಜನೈಟಲಿ ಅಂದರೆ ಜನಿಸುವಾಗಲೇ ಬರುವಂಥ ಕಾಯಿಲೆ. ಬಹುಶಃ ನಾನು ಭಾಳ ಈಸಿ ಎಕ್ಸಾಂಪಲ್ ಕೊಡೋದಾದರೆ ವಕ್ರಪಾದ ಅಂತ ಹೇಳ್ತೀವಿ, ಮಕ್ಕಳಲ್ಲಿ ಇರ್ತದೆ ಆಗುತ್ತೆ ಆ ಥರ. ಮತ್ತು ಇನ್ಫೆಕ್ಷನ್ನಿಂದ ಬರೋದು ಅಂದರೆ ಸೋಂಕು ಬರೋದ್ರಿಂದ, ಅದು TB ಇರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ಆ ಥರ. ಮತ್ತು ಏಜ್ ಆದಾಗೆ ನಮಗೆ ಡಿಜನರೇಷನ್, ಬಹುಶಃ ಇಲ್ಲಿ ನಮಗೆ ಭಾಳ ಎಲ್ಲರೂ ಕೂಡ ಗೋ ಥ್ರೂ ದ ಬಾಲ್ಯಾವಸ್ಥೆ, ಯುವಕ, ಗೃಹಸ್ಥ ಮತ್ತು ಮುಪ್ಪುತನ, ವೃದ್ಧಾಪ್ಯ, ಇದು ಬರುವಾಗ ಇದರಲ್ಲಿ ಬೇರೆ ಬೇರೆ ನಮೂನೆ ಕಾಯಿಲೆಗಳು ಬರ್ತದೆ. ಬಹುಶಃ ವೃದ್ಧಾಪ್ಯದಲ್ಲಿ ನಾವು ಕಾಣುವಂಥ ಕಾಯಿಲೆಗಳು ಯಾವುದು ಅಂತ ಹೇಳಿದರೆ ನಮ್ಮ ಆಸ್ಟಿಯೋಪೊರೋಸಿಸ್ ಮತ್ತು ಆಸ್ಟಿಯೋಆರ್ಥ್ರೋಸಿಸ್. ಆಸ್ಟಿಯೋಪೊರೋಸಿಸ್ ಅಂದರೆ ಎಲುಬು ಕುಂಬಾಗೋದು, ವೀಕ್ ಆಗೋದು, ರಂಧ್ರಗಳು ಜಾಸ್ತಿ ಆಗೋದು. ಹಾಗೆ ಆಸ್ಟಿಯೋಆರ್ಥ್ರೋಸಿಸ್ ಅಂದರೆ ಇದು ಜಾಯಿಂಟ್ಗೆ ಬರುವಂಥ ಕಾಯಿಲೆ. ಜಾಯಿಂಟ್ಗಳಲ್ಲಿ ಸವೆತ ಆಗೋದು. ಈಗ ನಮ್ಮ ಕಾರ್ನ ಟೈರ್ ಈಗ ಒಂದು ನೋಡಿ 40,000 ಆದರೆ ನೀವು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಸವೆತ ಬಂದಿದೆ ಅಂತ. ಅದೇ ಥರ ನಮ್ಮ ಜೀವದಲ್ಲಿ ಆಯಾ ಅಂಗಾಂಗಗಳು ಸವೆತಕ್ಕೆ ಒಳಗಾಗ್ತವೆ. ಸೊ ಅಂಥ ಸಂದರ್ಭದಲ್ಲಿ ಈಗ ನಾವು ಮುಖ್ಯವಾಗಿ ಸವೆತವನ್ನು ಕಡಿಮೆ ಮಾಡಲಿಕ್ಕೆ ನಾವೇನೆಲ್ಲ ಚಾನ್ಸ್ ಇದೆ, ಏನೆಲ್ಲ ರೀತಿ ಇದೆ ಅದನ್ನು ಹೇಳ್ಕೊಡ್ಬೇಕು. ಒಂದು ವೇಳೆ ಮತ್ತೆ ಕೂಡ ಸವೆತ ಆದರೆ ಅದಕ್ಕೆ ಮೆಡಿಸಿನಿಂದೋ ಅಥವಾ ವ್ಯಾಯಾಮದಿಂದವೋ ಫಿಸಿಯೋಥೆರಪಿಯಿಂದಲೋ ಈ ಥರ ಅದನ್ನು ನಾವು ಸರಿ ಮಾಡಲಿಕ್ಕಾಗ್ತದೆ. ಮುಂದೆ ಭಾಳ ಸವೆದಿದ್ದರೆ ಜಾಯಿಂಟನ್ನೇ ರಿಪ್ಲೇಸ್ ಮಾಡುವಂಥ ಕೆಲವು ಚಿಕಿತ್ಸಾ ವಿಧಾನಗಳಿದ್ದಾವೆ. ಅವುಗಳನ್ನೆಲ್ಲ ನಾವು ಜನರಲ್ಲಿ ಹೇಳ್ಕೊಡೋದು, ಮುಖ್ಯವಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಹೇಳ್ಕೊಡೋದು ಕೂಡ ಈ ಒಂದು ಸಂದರ್ಭದ ಉದ್ದೇಶ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯರ ಮೂಳೆಗಳು ಮುರಿತಾದಾಗ ಕುಟುಂಬದ ಸದಸ್ಯರ ಪಾತ್ರ ಅಂತ ಸ್ವಲ್ಪ ಹೇಳ್ಬೋದು ಡಾಕ್ಟರ್? ನೀವು ಹೇಳ್ತಾ ಇದ್ರಿ, ಬಟ್ ಅದಕ್ಕೆ ಎಡಿಷನ್ ಆಗಿ ನಿಜವಾಗಿ ಹಿರಿಯರ ಮೂಳೆ ಮುರಿದಾಗ ನಾನು ಹೇಳಿದಲ್ಲ, ಇದೆಲ್ಲ 2-3 ಇಂಪಾರ್ಟೆಂಟ್ ಫ್ರ್ಯಾಕ್ಚರ್ಗಳು ಸಾಧಾರಣವಾಗಿ ಆಗುತ್ತೆ. ಒಂದು ತೊಡೆ ಎಲುಬು ಮುರಿಯೋದು, ಫ್ರ್ಯಾಕ್ಚರ್ ನೆಕ್ ಆಫ್ ಫೀಮರ್ ಅಂತ ಹೇಳ್ತಾರೆ. ಇನ್ನೊಂದು ಮುಂಗೈಯ ಫ್ರ್ಯಾಕ್ಚರ್, ಕೋಲಿಸ್ ಫ್ರ್ಯಾಕ್ಚರ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಮತ್ತು ಕಚೇರುಕದಲ್ಲಿ ಫ್ರ್ಯಾಕ್ಚರ್, ವರ್ಟಿಬಲ್ ಬಾಡಿ ಫ್ರ್ಯಾಕ್ಚರ್, ಈಗ 2-3 ಕಾಮನ್. ಮತ್ತು ಎಲ್ಲಿ ಕೂಡ ಫ್ರ್ಯಾಕ್ಚರ್ ಆಗ್ಬೋದು, ಯಾಕಂದರೆ ಅದಕ್ಕೆ ಇದೇ ಥರ ನಿಯಮ ಅಂತೇನಿಲ್ಲ. ಬಿದ್ದಾಗ ಎಲ್ಲಿ ಇಂಪ್ಯಾಕ್ಟ್ ಬೀಳುತ್ತೆ ನೋಡಿ ಅಲ್ಲಿ ಫ್ರ್ಯಾಕ್ಚರ್ ಆಗ್ಬೋದು. ಸೊ ಹಾಗೆ ಆದಾಗ ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ಅವರು ಈಗ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ಹೇಳಲಿಕ್ಕೆ ಆಗೋದಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಫೋರ್ಸ್ ಮಾಡಿ ಅಥವಾ ಒಟ್ಟಾರೆಯಾಗಿ ಏಳಿಸುವಂಥ ಪ್ರಯತ್ನ ಮಾಡದೆ ಅವರನ್ನೊಂದು ಮಗುವಿನ ಹಾಗೆ, ಇನ್ಫ್ಯಾಕ್ಟ್ ಎಸ್ಪೆಷಲಿ ಫ್ರ್ಯಾಕ್ಚರ್ ನೆಕ್ ಆಫ್ ಫೀಮರ್ ಆಗಿದೆ, ಒಂದು ಮಗುವನ್ನು ನಾವು ಎತ್ಕೊಂಡಾಗೆ ಎತ್ತು ಒಂದು ಕುರ್ಚಿಯಲ್ಲೋ ಅಥವಾ ಗಾಲಿ ಕುರ್ಚಿಯಲ್ಲೋ ಅಥವಾ ಒಂದು ಟ್ರಾಲಿನಲ್ಲೋ ಅವರನ್ನು ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಎಲ್ಲಿ ನೋವುಂಟ ಅದನ್ನು ಮತ್ತೆ ತಿರುಗಿಸೋದು ಅಥವಾ ಏನು ಹೇಳ್ತಾರೆ ಸರಿ ಮಾಡ್ತೇನೆ ಅಥವಾ ಎಳಿತೇನೆ ಅಥವಾ ಅಂತ ಯಾವುದೇ ರೀತಿಯ ಮೂಮೆಂಟನ್ನು ಮಾಡಲಿಕ್ಕೆ ಬಿಡಬಾರ್ದು. ನಾವು ಕೆಲವೊಮ್ಮೆ ಅದು ಸರಿ ಮಾಡಬೇಕು ಅಥವಾ ನೋವು ಕಡಿಮೆ ಆಗುತ್ತೆ ಅಂತ ಮಾಡಲಿಕ್ಕೆ ಹೋದರೂ ಕೂಡ ತೊಂದರೆ ಆಗ್ಬೋದು. ಒಂದು ಸಿಂಪಲ್ ಐಸ್ ಪ್ಯಾಕ್ ಮನೆಯಲ್ಲಿ ಫ್ರಿಜ್ಜಲ್ಲಿ ಐಸ್ ಇದೆ, ಐಸನ್ನು ಇಟ್ಟು ಆ ಜಾಗದಲ್ಲಿ ನೋವು ಕಡಿಮೆ ಮಾಡ್ಬೋದು. ಸೊ ಮೂರನೇದು, ಎಷ್ಟು ಬೇಗ ನೀವು ಅಷ್ಟು ಬೇಗ ವೈದ್ಯಕೀಯ ಸಲಹೆ ಇರುವಲ್ಲಿ ಹೋಗಿ ಆಸ್ಪತ್ರೆ ಇರ್ಬೋದು, ಡಾಕ್ಟರ್ ಇರ್ಬೋದು ತೋರಿಸಿ ಅದಕ್ಕೆ ಬೇಕಾದ ಎಕ್ಸ್ರೇ ಮತ್ತು ಚಿಕಿತ್ಸೆಗಳನ್ನು ತಗೊಳ್ಳೋದ್ರಿಂದ ಅದರಿಂದ ಒಂದು ಫ್ರ್ಯಾಕ್ಚರ್ ಆಗಿದೆ, 2 ಫ್ರ್ಯಾಕ್ಚರನ್ನು ಶಿಫ್ಟ್ ಮಾಡುವಾಗ ಆಗೋದು ಅಥವಾ ಫ್ರ್ಯಾಕ್ಚರನ್ನು ಆದಮೇಲೆ ಕೂಡ ಇವತ್ತು ಬೇಡ ನಾಳೆ ಬೇಡ ನಾಡ್ದು ಈ ಥರ ಹೋಗುವಂಥವರಿಗೆ ಸ್ವಲ್ಪ ತೊಂದರೆಗಳನ್ನು ಕಡಿಮೆ ಮಾಡ್ಬೋದು. ಎಸ್ಪೆಷಲಿ ವೆನ್ ಪೇಷಂಟ್ ಹ್ಯಾಸ್ ಫಾಲನ್ ನಾಟ್ ಏಬಲ್ ಟು ವಾಕ್ ಫ್ರಮ್ ದ ಫಾಲನ್ ಪೊಸಿಷನ್, ಅಂದರೆ ಬಿದ್ದಿದ್ದಾರೆ ಅಲ್ಲಿಂದ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮೇಜರ್ ಫ್ರ್ಯಾಕ್ಚರ್ ಆಗಿದೆ ಅಂತಲೇ ತಿಳ್ಕೊಬೇಕು. ಎಷ್ಟು ನಾವು ಅಂಥ ಸಂದರ್ಭದಲ್ಲಿ ಬೇಗ ಆಸ್ಪತ್ರೆಗೆ ಹೋಗ್ತೇವೋ, ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ತೀವೋ ಅಷ್ಟು ಒಳ್ಳೆಯದು. ಮುಖ್ಯವಾಗಿ ಬೆನ್ನಿದು ಫ್ರ್ಯಾಕ್ಚರ್, ಅದನ್ನು ಆ್ಯಕ್ಚುಲಿ ಫ್ರ್ಯಾಕ್ಚರ್ ಆಗಿ ಕರೆಕ್ಟಾಗಿ ಅವರನ್ನು ಶಿಫ್ಟ್ ಮಾಡದಿದ್ದರೆ ಬೇರೆ ತೊಂದರೆಗಳು ಆಗ್ತದೆ. ಅವರದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗೋ ಚಾನ್ಸಸ್ ಇದೆ. ಇನಿಷಿಯಲಿ ಆಗಿರೋದಿಲ್ಲ, ಅವರನ್ನು ಕರೆಕ್ಟಾಗಿ ನಾವು ಶಿಫ್ಟ್ ಮಾಡುವಾಗ ಜಾಗ್ರತೆ ವಹಿಸಿದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗೋ ಚಾನ್ಸಸ್ ಸಾಮಾನ್ಯ ಜನರಿಗೆ ಇರೋದಿಲ್ಲ. ಎಷ್ಟೋ ಜನ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾರೆ, ಸ್ಪೈನ್ ಫ್ರ್ಯಾಕ್ಚರ್ ಆಗಿದ್ದಾರೆ, ಈಗ ಮೇಲಿಂದ ಬಿದ್ದಿದ್ದಾರೆ, ಕಟ್ಟಡದಿಂದ ಬಿದ್ದಿದ್ದಾರೆ, ತೆಂಗಿನ ಮರ ಹತ್ತಿ ಬಿದ್ದಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರನ್ನು ರಿಕ್ಷಾದಲ್ಲಿ ಅಥವಾ ಕುತ್ಕೊಳಿಸ್ಕೊಂಡು ತಗೊಂಡ್ಬಂದಂಥ ಭಾಳ ಸಂದರ್ಭಗಳಿದ್ದಾವೆ. ಬಹುಶಃ ಅಂಥ ಸಂದರ್ಭದಲ್ಲಿ ಪ್ಯಾರಾಪ್ಲೀಜಿಯಾ ಅಥವಾ ಕಾಲಿನ ಶಕ್ತಿ ಹೋಗಿರೋದಿಲ್ಲ, ಆನ್ ದ ವೇ ವೆಲ್ ದ ಟ್ರಾನ್ಸ್ಪೋರ್ಟ್, ಇದಕ್ಕೆ ಸೆಕೆಂಡ್ ಇಂಜುರಿ ಅಂತ ಹೇಳ್ತಾರೆ. ಫಸ್ಟ್ ಇಂಜುರಿ ಆಗಿದ್ದು, ಎರಡನೇದು ನಮ್ಮಿಂದಾಗಿ, ಅಂದರೆ ಯಾರು ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ ಅವರಿಂದ. ಸೊ
ಇಂಥ ವಿಷಯಗಳಲ್ಲಿ ನಾವು ಜನರಿಗೆ ತಿಳುವಳಿಕೆ ಆಗ ಏನು ಮಾಡ್ಬೇಕು ಡಾಕ್ಟರ್? ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಜನಸಾಮಾನ್ಯ ಈಗ ಹೊರಗಡೆ ಪಬ್ಲಿಕಲ್ಲೇ ಆಗ್ತದಂತ. ಬಹುಶಃ ಅದಕ್ಕೆ ಎಲ್ಲರಿಗೂ ಕೂಡ ಪ್ರಥಮ ಚಿಕಿತ್ಸೆ ಅಂದರೆ ಏನು ಅದರ ಬಗ್ಗೆ ಒಂದು ಟ್ರೈನಿಂಗ್ ಕೊಡಬೇಕಾಗ್ತದೆ. ನಾವು ಶಾಲೆಯಲ್ಲೆಲ್ಲ ಮಾಡ್ತೇವೆ ಆದಷ್ಟು ಮಟ್ಟಿಗೆ, ಶಾಲಾ ಕಾಲೇಜ್ಗಳಲ್ಲಿ. ಈಗಂತೂ ಇಂಗ್ಲೀಷ್ ಮೀಡಿಯಂ ಆಗಲಿ ಕನ್ನಡ ಮೀಡಿಯಂ ಪ್ರಥಮ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಟ್ರೈನಿಂಗ್ ಕೊಡ್ತೇವೆ. ಈವನ್ ನಾವು ಕೂಡ ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಆಗಲಿ, KY ಆಗಲಿ, ನಮ್ಮ ಕಳೆದ ಸಲದ ಇದರಲ್ಲಿ ಪ್ರಥಮ ಚಿಕಿತ್ಸೆ ಬಗ್ಗೆ ಕೂಡ ಸುಮಾರಷ್ಟು ತಿಳುವಳಿಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮಾಹಿತಿಯ ಕೊರತೆ ಇದೆ. ಇದನ್ನು ಮತ್ತೆ ಜನರಿಗೆ ಪುನರಾವರ್ತನೆ ಮಾಡಬೇಕಾದ ಸಂದರ್ಭ ಬರುತ್ತೆ ಅಂತ ಹೇಳ್ತೀವಿ.